ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಜೀವನದಲ್ಲಿ ನಾನು ಕಳೆದ ಬಾರಿ ಒಂದು ಪ್ರವಚನದಲ್ಲಿ ಮಾತುಗಳ ಬಗ್ಗೆ ನಾನು ಪ್ರಬೋಧನೆಯನ್ನು ಮಾಡಿದ್ದೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಅದೇ ಮಾತುಗಳನ್ನು ಯಾವ ರೀತಿಯಲ್ಲಿ ಮಾತನಾಡುವ ಬಗ್ಗೆ ನಾವು ಕೇಳಿದ್ದೆವು. ಈಗ ಆ ಮಾತುಗಳನ್ನು ಕೇಳುವ ಬಗ್ಗೆ ನಾವು ನಾವು ಧ್ಯಾನಿಸೋಣ. ನಾವು ಪ್ರತಿಯೊಬ್ಬರು ಆಡಿದ್ದ ಮಾತುಗಳಿಂದ ಯಾವ ರೀತಿಯಲ್ಲಿ ಕೆಟ್ಟ ಪರಿಣಾಮಗಳು ಆಗುತ್ತವೆ, ಅದೇ ರೀತಿ ನಾವು ಕೇಳುವಂತಹ ಮಾತುಗಳ ಆ ಪರಿಣಾಮ ನಮ್ಮಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ. ಆದ್ದರಿಂದ ಪ್ರತಿಯೊಂದು ಮಾತನ್ನು ನಾವು ವಿವೇಚನೆಯಿಂದ ಅದನ್ನು ಖಂಡಿತವಾಗಿ ಧ್ಯಾನಿಸಬೇಕು, ತಿಳಿದುಕೊಳ್ಬೇಕು ಮತ್ತು ಕಾರ್ಯಕ್ಕೆ ಇಡಬೇಕು. ಇದರ ಬಗ್ಗೆ ನಾವು ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ 19ನೇ ಅಧ್ಯಾಯದಿಂದ ಆರಿಸಲಾಗಿದೆ. ವಾಕ್ಯ 13ರಿಂದ ನಾವು ಧ್ಯಾನಿಸ್ತೇವೆ. ನಿನ್ನ ಸ್ನೇಹಿತನನ್ನು ವಿಚಾರಿಸು, ಅವನು ಅಲ್ಲದ್ದೇನು ಮಾಡಲಿಕ್ಕಿಲ್ಲ. ಒಂದು ವೇಳೆ ಮಾಡಿದ್ದರೆ ಬುದ್ಧಿ ಹೇಳು, ಪುನಃ ಅವನು ಹಾಗೆ ಮಾಡುವುದಿಲ್ಲ. ನಿನ್ನ ನೆರೆಯವನನ್ನು ವಿಚಾರಿಸು, ಅವನು ಅಲ್ಲದ್ದೇನು ಹೇಳಿರಲಿಕ್ಕಿಲ್ಲ. ಒಂದು ವೇಳೆ ಹೇಳಿದ್ದರೆ ಬುದ್ಧಿ ಹೇಳು. ನಿನ್ನ ಸ್ನೇಹಿತನನ್ನು ವಿಚಾರಿಸು, ನೀನು ಕೇಳಿದ್ದು ಚಾಡಿ ಆ ಮಾತು ಆಗಿರಬಹುದು. ಒಂದು ವೇಳೆ ಚಾಡಿ ಹೇಳಿದ್ದರೆ ಬುದ್ಧಿ ಹೇಳು. ನೀ ಕೇಳಿದ್ದೆಲ್ಲವನ್ನ ನಂಬಬಾರದು. ತಪ್ಪು ಮಾಡುವುದು ಸಹಜ, ಆದರೆ ಉದ್ದೇಶಪೂರ್ವಕವಾಗಿ ಅಲ್ಲ. ತನ್ನ ನಾಲಿಗೆಯಿಂದ ತಪ್ಪು ಮಾಡಿದವನು ಯಾರೂ ಇಲ್ಲ. ನೆರೆಯವನಿಗೆ ಎಚ್ಚರಿಕೆ ನೀಡು. ಬೆದರಿಕೆ ಹಾಕುವ ಪ್ರಸಂಗ ಬರುವ ಮುನ್ನ ಕೋಪಿಸಿಕೊಳ್ಳದೆ ಪರಾತ್ಪರನ ನಿಯಮಕ್ಕೆ ಬಿಡು ಸಮತೆಯನ್ನು. ಸಹೋದರ ಸಹೋದರರೇ, ಈ ವಾಕ್ಯಗಳನ್ನು ನಾವು ಕೇಳಿದೆವು. ಬಹಳ ಒಂದು ಜೀವನದಲ್ಲಿ ಅವಶ್ಯವುಳ್ಳವಾದ ಮಾತುಗಳು. ದೇವರ ವಾಕ್ಯ, ನಿನ್ನ ಸ್ನೇಹಿತನನ್ನು ವಿಚಾರಿಸು, ಅವನು ಅಲ್ಲದೇನು ಮಾಡಿರಲಿಕ್ಕಿಲ್ಲ. ಸಹೋದರ ಸಹೋದರರೇ, ಹಲವಾರು ಬಾರಿ ನಾವು ವಿಷಯಗಳನ್ನು ಕೇಳುತ್ತೇವೆ. ಯಾರೋ ಒಬ್ಬರು ನನಗೆ ಒಂದು ವಿಷಯ ನಮಗೆ ಹೇಳ್ತಾರೆ, ಆದರೆ ನಮ್ಮ ದುಡುಕುತನದ ಸ್ವಭಾವದಿಂದ ಅವರು ಏನನ್ನು ಆಡಿದ್ದಾರೆ, ಏನು ಹೇಳಿದ್ದಾರೆ ಎಂದು ಅವರ ಬಳಿಗೆ ಹೋಗಿ ವಿಚಾರಿಸುವ ಆ ಒಂದು ವಿಷಯದಲ್ಲಿ ನಾವು ಹಿಂದೆ ಬೀಳುತ್ತೇವೆ, ತಪ್ಪಿ ಬೀಳುತ್ತೇವೆ. ಬೆಳ್ಳಗಿದ್ದೆಲ್ಲವೂ ಹಾಲಲ್ಲ. ಹಾಲೆಂದು ನೀನು ಕುಡಿದರೆ ಅದರಲ್ಲಿ ವಿಷ ಇರಬಹುದು. ವಿಷ ತಗೊಂಡು ನೀನು ಸಾಯೋದಕ್ಕಿಂತ ಮುಂದೆ ನಿನ್ನ ಕೈಯಲ್ಲಿದ್ದ ಬಿಳಿಯಾದ ಹಾಲನ್ನು ಪರಿಶೀಲಿಸು. ಅದು ಹಾಲೋ ಅಥವಾ ಅದರಲ್ಲಿ ವಿಷ ಇದೆಯೋ, ಹಾಲಿನ ರೂಪದಲ್ಲಿ ಬೇರೇನೂ ಇದೆ ಅಂತ ತಿಳಿದುಕೋ, ಪರಿಶೀಲಿಸು, ತಿಳಿದುಕೊಳ್ಳು. ಇದು ನಿನ್ನ ಕರ್ತವ್ಯ. ನಿನ್ನ ಸ್ನೇಹಿತನ ಬಗ್ಗೆ ಯಾರೋ ನಿನಗೆ ಹೇಳುತ್ತಾರೆ,
ಆ ಒಂದು ಮಾತನ್ನು ಕೇಳಿ ಆ ಸ್ನೇಹವನ್ನು ಮುರಿಯುವಂಥ ಪರಿಸ್ಥಿತಿಗೆ ಹೋಗಬೇಡ. ಯಾಕೆ? ಆ ಸ್ನೇಹ ಎಷ್ಟು ವರ್ಷದಿಂದ ಇದೆ, ಆ ಸ್ನೇಹ ಬೆಳೆಸಲಿಕ್ಕೆ ಎಷ್ಟು ಕಷ್ಟವಿದೆ, ಆ ಸ್ನೇಹಿತನಲ್ಲಿ ಎಷ್ಟು ವಿಶ್ವಾಸವಿದೆ, ಆ ವಿಶ್ವಾಸ ಜೀವನ ಪರ್ಯಂತ ಬೆಳೆಸಿಕೊಂಡು ಬಂದಿದೆಯಾ? ಬಾಲ್ಯದಿಂದ ಆಗಿರ್ಬೋದು, ಹಲವಾರು ವರ್ಷಗಳಿಂದ ಆಗಿರ್ಬೋದು. ಆ ಒಂದು ಸ್ನೇಹವನ್ನು ನೀನು ಬೆಳೆಸಿಕೊಂಡು ಬಂದಿದ್ದೀಯಾ ವಿಶ್ವಾಸದ ಮೇಲೆ, ಪ್ರೀತಿಯ ಮೇಲೆ. ಆದರೆ ಯಾರೋ ಒಬ್ಬನು ಒಂದು ಕೆಟ್ಟ ವಿಷಯನ್ನು ಹಿಡಿದುಕೊಂಡು ಕೆಟ್ಟ ಉದ್ದೇಶದಿಂದ ನಿನ್ನ ಬಳಿಗೆ ಬರುತ್ತಾನೆ. ನಿನ್ನ ಆ ಪ್ರೀತಿಯ ಸ್ನೇಹಿತನ ಬಗ್ಗೆ ಆಡಬಾರದ ಮಾತುಗಳನ್ನು ಆಡುತ್ತಾನೆ. ನೀನು ನಂಬ್ತೀಯ, ವಿಶ್ವಾಸ ಎಲ್ಲವೂ ಕಳೆದುಕೊಳ್ತೀಯ. ಪರಿಶೀಲಿಸಲಿಕ್ಕೆ ಹೋಗಲ್ಲ, ನೀನು ಕೇಳಿ ತಿಳಿದುಕೊಳ್ಳಲಿಕ್ಕೆ ಹೋಗುವುದಿಲ್ಲ. ಬರೀ ಅದನ್ನು ಕೇಳಿಕೊಂಡು ಆ ಮಿತ್ರತ್ವವನ್ನು ಒಡೆದು ಹಾಕುತ್ತೀಯ, ಸ್ನೇಹವನ್ನು ಒಡೆದು ಹಾಕುತ್ತೀಯ. ಎಂಥ ದುರ್ಘಟನೆ! ಸ್ನೇಹ ಬೆಳೆಸಲಿಕ್ಕೆ ಅದೆಷ್ಟೋ ಕಷ್ಟ, ಮುರಿಲಿಕ್ಕೆ ಒಂದೇ ಗಳಿಗೆ. ಜೀವನದಲ್ಲಿ ಒಬ್ಬ ಸ್ನೇಹಿತಂದರೆ ಒಂದು ಆಸ್ತಿ. ಹಲವಾರು ನಮ್ಮ ಜೀವನದಲ್ಲಿ ನಮ್ಮವರೆಂದುಕೊಂಡವರು ಕೈ ಬಿಟ್ಟರು ನಮ್ಮ ಸ್ನೇಹಿತ ಕೈ ಬಿಡಲ್ಲ. ಆದರೆ ಇಂಥ ಒಬ್ಬ ಸ್ನೇಹಿತನನ್ನು ಯಾರೋ ಒಬ್ಬರ ಮಾತುಗಳನ್ನು ಕೇಳಿ ಅದರ ಬಗ್ಗೆ ವಿಚಾರಿಸದೆ ಕೇವಲ ಆ ಮಾತುಗಳನ್ನು ನಂಬಿ ನೀನು ಒಂದು ವೇಳೆ ಕಾರ್ಯಕ್ಕಿಡಿದರೆ ನಿನ್ನ ಜೀವನವನ್ನೇ ನೀನು ನಾಶ ಮಾಡ್ತೀಯ. ಎಚ್ಚರದಿಂದಿರಬೇಕು. ಆದ್ದರಿಂದ ದೇವರ ವಾಕ್ಯ ಏನು ಹೇಳುತ್ತೆ? ನಿನ್ನ ಸ್ನೇಹಿತನನ್ನು ಹೋಗಿ ವಿಚಾರಿಸು. ಹೋಗು, ಸ್ನೇಹಿತ, ನಿನ್ನ ಬಗ್ಗೆ ನಾನು ಹೀಗೆ ಕೇಳಿಕೊಂಡೆ, ಆ ಒಬ್ಬನು ಮನುಷ್ಯ ನಿಮ್ಮ ಬಗ್ಗೆ ಹೀಗೆ ಹೇಳಿದ್ಬಿಟ್ಟ, ಅದು ನಿಜಾನಾ? ಬೇಸರ ಪಡಬೇಡ ಸ್ನೇಹಿತ, ನಿನ್ನ ಬಗ್ಗೆ ನಾನು ಕೆಟ್ಟದನ್ನು ಕೇಳಲಿಕ್ಕೆ ಸಿದ್ಧನಿಲ್ಲ. ನಾನು ನಿನ್ನನ್ನು ನಂಬ್ತೀನಿ, ನನ್ನನ್ನು ವಿಶ್ವಾಸಿಸ್ತೀನಿ. ಆದರೆ ಇಂಥ ಒಂದು ಮಾತು ಕೇಳಿಬಿಟ್ಟು ಅದನ್ನು ಸತ್ಯವೋ ಸುಳ್ಳಂತ ಅದರಲ್ಲಿ ತಿಳಿಯೋದಕ್ಕೋಸ್ಕರ ನಾನು ಪ್ರೀತಿಯಿಂದ ಬಂದಿದ್ದೇನೆ. ಖಂಡಿತವಾಗಿ ಆ ಸ್ನೇಹ ಕೋಪಿಸಿಕೊಳ್ಳಲ್ಲ. ಆತನು ಸತ್ಯ ಹೇಳ್ತಾನೆ, ವಿಷಯಗಳನ್ನೆಲ್ಲ ವಿವರಿಸ್ತಾನೆ. ಯಾರೋ ಒಬ್ಬನು ಹೇಳಿದ ಮಾತು ಅವನ ಬಗ್ಗೆ ಯಾಕೆ ಹೇಳಿದ್ದಾನೆಂಬ ತಿಳಿದುಕೊಳ್ಳುವುದಕ್ಕೆ ನಿನಗೆ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ಅವರಲ್ಲಿ ಏನೋ ಒಂದು ಕಾರಣ ಇರ್ಬೋದು. ಆ ಕಾರಣಕ್ಕೋಸ್ಕರ ಸುಳ್ಳು ಸುದ್ದಿಯನ್ನು ಹರಡಿರ್ಬೋದು. ಸತ್ಯವನ್ನು ತಿಳಿದುಕೊಳ್ಳು. ಮಿತ್ರನ ಬಳಿಗೆ ಹೋಗು, ಮಾತನಾಡು, ಹೃದಯದಿಂದ ಮಾತನಾಡು, ಹೃದಯವನ್ನು ತೆರೆದಿಡು. ಆ ಸ್ನೇಹಿತನು ಹೃದಯವನ್ನು ತೆರೆದಿಡುತ್ತಾನೆ. ವಿಷಯ ಅಲ್ಲಿಗೆ ಅಂತ್ಯಗೊಳ್ಳುತ್ತೆ. ನಿಮ್ಮ ಸ್ನೇಹ ಉಳಿಯುತ್ತೆ, ಸತ್ಯ ಹೊರಬರುತ್ತೆ. ಸತ್ಯವನ್ನು ಇಂದು ಮುಚ್ಚಿಡಲಿಕ್ಕೆ ಆಗುವುದಿಲ್ಲ. ಸುಳ್ಳು ಮಾಯವಾಗುತ್ತೆ, ಸ್ನೇಹ ಉಳಿಯುತ್ತೆ. ಇದೇ ದೇವರ ವಾಕ್ಯ ಹೇಳುತ್ತೆ. ಎರಡನೇದಾಗಿ ಮುಂದೆ ಹೇಳುತ್ತೆ, ನೀನು ಒಂದು ವೇಳೆ ಮಾಡಿದ್ದರೆ ಬುದ್ಧಿ ಹೇಳು, ಪುನಃ ಅವನು ಹಾಗೆ ಮಾಡುವುದಿಲ್ಲ. ಯಾರವನು? ನಿನ್ನ ಮಿತ್ರ ತಾನೆ. ಆತನು ನಿನ್ನ ಮಿತ್ರ. ಆತನ ಬಗ್ಗೆ ತಿಳಿದುಕೊಂಡಿದ್ದೀಯಾ? ಆತನ ಅಂತರಂಗವನ್ನು ತಿಳಿದುಕೊಂಡಿದ್ದೀಯಾ? ಆತನ ಜೀವನವನ್ನು ತಿಳಿದುಕೊಂಡಿದ್ದೀಯಾ? ಆತನ ಪರಿಸ್ಥಿತಿಯನ್ನು ತಿಳಿದುಕೊಂಡಿಯಾ? ಆತನು ನಿನ್ನ ಮಿತ್ರ. ಆ ಮಿತ್ರನ ಬಗ್ಗೆ ಹೃದಯದಿಂದ ಮಾತನಾಡುವ ನೀನು. ಹಾಗಿರುವಾಗ ಒಂದು ವೇಳೆ ಮಿತ್ರನೇ ತಪ್ಪು ಮಾಡಿದನೆಂದಾದರೆ ಆತನನ್ನು ತೊರೆಯಬೇಡ, ಆತನನ್ನು ದ್ವೇಷಿಸಬೇಡ, ಆತನನ್ನು ಹಿಂಸಿಸಬೇಡ. ಆತನಿಗೆ ಬುದ್ಧಿ ಹೇಳು. ದೇವರ ವಾಕ್ಯ ಹೇಳುತ್ತೆ, ಆತನಿಗೆ ಬುದ್ಧಿ ಹೇಳು, ಸ್ವಲ್ಪ ಬುದ್ಧಿ ಹೇಳು. ಆ ಬುದ್ಧಿ ಹೇಳಿದ್ರಿಂದ ಅವನು ಸರಿದಾರಿಗೆ ಬರಲಿಕ್ಕೆ ಸಾಧ್ಯ. ಪುನಃ ಅವನು ಹಾಗೆ ಮಾಡುವುದಿಲ್ಲ. ಯಾಕೆ? ತನ್ನನ್ನು ತಿದ್ದುವವನು ಮಿತ್ರನು. ಪ್ರೀತಿಯ ಮಿತ್ರನು ತಿದ್ದುವಾಗ ಆತನು ಕೇಳಿಸಿಕೊಳ್ತಾನೆ, ತನ್ನ ಜೀವನವನ್ನು ತಿದ್ದಿಕೊಳ್ಳುತ್ತಾನೆ, ಒಳ್ಳೆಯವನಾಗುತ್ತಾನೆ. ಎರಡನೆಯದು, ನಿನ್ನ ನೆರೆಯವನನ್ನು ವಿಚಾರಿಸು.
ಅವನು ಅಲ್ಲದ್ದೇನು ಹೇಳಿರಲಿಕ್ಕಿಲ್ಲ. ನೆರೆಯವನು ಮೊದಲು ಮಿತ್ರನಿದ್ದೀಗ ನೆರೆಯವನು. ಆ ನೆರೆಯವನು ನಿನ್ನ ಆ ಒಡನಾಟದಲ್ಲಿ ಇರುವವನು, ಸದಾ ನಿನ್ನ ಬಗ್ಗೆ ತಿಳಿದುಕೊಂಡಿರುವವನು, ಆತನ ಜೀವನದ ಬಗ್ಗೆ ನಿನಗೆ ಅರಿವು ಇದೆ, ಆತನಿಗೂ ನಿನ್ನ ಬಗ್ಗೆ ಅರಿವು ಇದೆ. ನೆರೆಯವರು ಒಬ್ಬರನ್ನೊಬ್ಬರನ್ನು ತಿಳಿದುಕೊಂಡವರು, ಒಬ್ಬರನ್ನೊಬ್ಬರನ್ನ ಅವಶ್ಯಕತೆಗಳಿಗೆ ಸ್ಪಂದಿಸುವವರು, ಕಷ್ಟ ಕಾಲದಲ್ಲಿ ಸಹಾಯ ಮಾಡುವವರು ನೆರೆಯವರು. ಯಾವುದೇ ನಿನ್ನ ಕಷ್ಟ ಕಾಲದಲ್ಲಿ ಆತನು ಮೊದಲು ಬೇಕು. ಹೀಗಿರುವಾಗ ಯಾವೊಬ್ಬನು ಹೇಳ್ತಾನೆ ನಿನ್ನ ನೆರೆಯವನು ಹೀಗೆ ಹೇಳಿದ್ದಾನೆ, ಏನು ಮಾಡ್ತೀಯಾ? ನೆರೆಯವನನ್ನು ಜಗಳಕ್ಕೆ ನೀನು ಹೋಗ್ತೀಯಾ? ಆತನನ್ನು ದ್ವೇಷಿಸಲಿಕ್ಕೆ ಆರಂಭ ಮಾಡ್ತೀಯಾ? ಮಾಡಬೇಡ. ದೇವರ ವಾಕ್ಯ ಹೇಳುತ್ತೆ ಅಂಥ ತಪ್ಪು ಮಾಡಬೇಡ. ತಿಳಿದುಕೋ, ವಿಚಾರಿಸು. ಅಣ್ಣ, ಅಕ್ಕ, ನಾನು ನಿಮ್ಮ ಬಗ್ಗೆ ಹೀಗೆ ಕೇಳಿದ್ದೆ, ಅದು ಸತ್ಯನಾ? ಯಾರೋ ನನಗೆ ಹೀಗೆ ಹೇಳಿದರು, ನೀವು ಆಡಿದ್ರಾ? ನಮ್ಮಿಂದ ಏನಾಯ್ತಪ್ಪ, ಇದು ಬೇಜಾರಿದೆಯಾ? ವಿಚಾರಿಸು, ತಿಳಿದುಕೋ ವಿಷಯನ, ಹೃದಯದಿಂದ ಮಾತನಾಡು. ಆಗ ಸತ್ಯ ವಿಷಯ ಬರುತ್ತೆ, ತಿಳಿಯುತ್ತೆ. ಅದನ್ನು ವಿಚಾರಿಸು. ದೇವರ ವಾಕ್ಯ ಹೇಳ್ತದೆ ವಿಚಾರಿಸು ಇದರ ಬಗ್ಗೆ. ಆಗ ಒಂದು ವೇಳೆ ಅವನು ಹೇಳಿದ್ದರೆ ಬುದ್ಧಿ ಹೇಳು. ಒಬ್ಬ ನೆರೆಯವನು ಹೇಳಲಿಕ್ಕಿಲ್ಲ. ಯಾವತ್ತೂ ಒಬ್ಬ ನೆರೆಯವನು ಕೆಟ್ಟದ್ದನ್ನು ಬಯಸುವುದಿಲ್ಲ. ಆದರೆ ಒಳ್ಳೆಯ ನೆರೆಯವನು ಒಂದು ವೇಳೆ ಹೇಳಿದ್ದನಾದರೆ ಆತನಿಗೆ ಬುದ್ಧಿ ಹೇಳು. ದೇವರ ಯಾಕೆ ಹೀಗೆ ಹೇಳುತ್ತೆ ದೇವರ ವಾಕ್ಯ? ನೆರೆಯವನನ್ನು ಕಳೆದುಕೊಳ್ಬೇಡ. ಸಹೋದರ ಸಹೋದರಿ, ನೆರೆಯವನು ದೇವರ ರೂಪ. ನಿನಗೆ ಒಬ್ಬ ನೆರೆಯವನು ದೇವರ ರೂಪ. ನೆರೆಯವನ ಮೂಲಕ ದೇವರು ನಿನ್ನ ಬಳಿಗೆ ಬರುತ್ತಾರೆ. ಇದು ತಿಳಿದುಕೊಳ್ಳೋ. ನೆರೆಯವನು ನಿನಗೆ ಆ ಯೇಸು ಕ್ರಿಸ್ತನ ರೂಪ. ನೆರೆಯವನು ಆ ದೇವರ ನಿಜವಾದ ರೂಪ. ನೆರೆಯವನ ಪ್ರೀತಿಯ ದೇವರ ಪ್ರೀತಿ. ನೆರೆಯವನ ಸಹಾಯವೇ ದೇವರ ಸಹಾಯ. ನೆರೆಯವನ ಕೊಡುಗೆ ದೇವರ ಕೊಡುಗೆ. ಆತನ ಗೆಳೆತನ ದೇವರ ಗೆಳೆತನ. ನೆರೆಯವನೆಂದರೆ ದೇವರ ರೂಪ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ ನೆರೆಯವನನ್ನು ಕಳೆದುಕೊಳ್ಬೇಡ, ವಿಚಾರಿಸಿಕೋ. ಒಂದು ವೇಳೆ ಆತನು ಮಾಡಿದ್ದಾದರೂ ಬುದ್ಧಿ ಹೇಳು, ತಿದ್ದಿಬಿಡು. ಆತನು ಸರಿಯಾಗುತ್ತಾನೆ. ಮುಂದೆ ಒಂದು ವೇಳೆ ಚಾಡಿ ಹೇಳಿದರೆ ಬುದ್ಧಿ ಹೇಳು. ನೀ ಕೇಳಿದ್ದೆಲ್ಲವನ್ನು ನಂಬಬಾರದು. ಅದರ ದೇವರ ವಾಕ್ಯ ಸ್ಪಷ್ಟವಾಗಿದೆ. ಈ ಕೇಳಿದ್ದೆಲ್ಲವನ್ನು ನಂಬಬಾರದು. ನನ್ನ ಮೊದಲಿನ ಪ್ರವಚನದಲ್ಲಿ ಹೇಳಿದ್ದೇನೆ. ಹಲವಾರು ವ್ಯಕ್ತಿಗಳು ಹಲವಾರು ವಿಷಯಗಳಿಗೆ ಹೇಳಿದ್ದಿರ್ಬೋದು. ಆದರೆ ಒಬ್ಬ ವ್ಯಕ್ತಿ ಕೆಟ್ಟದನ್ನು ಹೇಳ್ತಾನಂದಾದರೆ ನಿನ್ನ ಒಳಿತಿಗೆ ಆತನು ಹೇಳುತ್ತಿಲ್ಲ ಎಂಬುದು ನೆನಪಿಸಿಕೊಳ್ಳು. ಆತನ ಸ್ವಂತ ಹಿತಕ್ಕೋಸ್ಕರ ಆತನು ಸುಳ್ಳಾಡುತ್ತಾನೆ. ನಾನೊಂದು ಘಟನೆಯನ್ನು ಹಿಂದೆ ಪ್ರವಚನದಲ್ಲಿ ಹೇಳಿದ್ದೆ. ಒಬ್ಬ ಸ್ನೇಹಿತ ತನ್ನ ಕೋರಿಕೆಯನ್ನು ಈಡೇರದಿದ್ದಾಗ ತನ್ನ ಸ್ನೇಹಿತನ ಹೆಂಡತಿಯ ಜೀವನ ಹಾಳು ಮಾಡಿಬಿಟ್ಟ. ಇಂತಹದ್ದು ನಡೆಯಬಾರದು. ಸ್ವಹಿತಾಸಕ್ತಿಗಳು, ಸ್ವಾರ್ಥ ಮನುಷ್ಯನಲ್ಲಿ ತುಂಬಿಕೊಳ್ಳುತ್ತೆ. ಈ ಸ್ವಾರ್ಥದಿಂದ ಇನ್ನೊಬ್ಬನು ನಿನ್ನ ಬಳಿಗೆ ಬರುತ್ತಾನೆ. ಆ ಸ್ವಾರ್ಥವನ್ನು ಹೃದಯದಲ್ಲಿ ಇಟ್ಟುಕೊಂಡು ನಿನ್ನ ಮನಸ್ಸನ್ನು ಹಾಳು ಮಾಡ್ತಾನೆ. ಆದ್ದರಿಂದ ಯಾವುದೇ ರೀತಿಯಲ್ಲಿ ಇಂತಹ ಚಾಡಿ ಮಾತುಗಳ ಬಗ್ಗೆ ನೀನು ಜಾಗೃತನಾಗಿರು, ನಂಬಬೇಡ. ಮೂರನೇದಾಗಿ ದೇವರ ವಾಕ್ಯ ಹೇಳ್ತದೆ ತಪ್ಪು ಮಾಡುವುದು ಸಹಜ, ಆದರೆ ಉದ್ದೇಶಪೂರ್ವಕವಾಗಿ ಅಲ್ಲ. ತನ್ನ ನಾಲಿಗೆಯಿಂದ ತಪ್ಪು ಮಾಡದವನು ಯಾರೂ ಇಲ್ಲ. ತಪ್ಪು ಮಾಡುವುದು ಸಹಜ, ಮನುಷ್ಯರಲ್ಲ ತಾನೆ. ನಮ್ಮ ಜೀವನದಲ್ಲಿ ತಿಳ್ಕೊಳ್ಬೇಕು ಆ ವಿಷಯ. ಸಹೋದರ ಸಹೋದರರೇ, ಚಿಕ್ಕ ವಿಷಯಗಳಿಗಾಗಿ ನಾವು ಅದೆಷ್ಟೋ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ತೀವಿ. ಇತರನ್ನ ನಾವು ನಾಶ ಮಾಡ್ತೀವಿ. ಪ್ರತಿಯೊಬ್ಬರು ಮನುಷ್ಯರು ತಾನೆ. ನಾವ್ಯಾರು ದೇವದೂತರಲ್ಲ. ತಪ್ಪುಗಳನ್ನು ಮನುಷ್ಯ ತಾನೇ ಮಾಡುವುದು.
ಮನುಷ್ಯ ಸ್ವಭಾವ ಇದೆ ನಮ್ಮಲ್ಲಿ. ನಾವು ರಕ್ತ ಮತ್ತು ದೇಹ ಇದ್ದವರು, ನಾವು ಮಾಂಸ ಮತ್ತು ರಕ್ತ ಇದ್ದವರು, ನಾವು ತಪ್ಪು ಮಾಡುತ್ತೀವಿ. ಆದರೆ ತಪ್ಪು ಮಾಡುವುದು ಸಹಜ, ಆದರೆ ಉದ್ದೇಶಪೂರ್ವಕವಾಗಿ ಅಲ್ಲ. ಎಲ್ಲರ ತಪ್ಪುಗಳು ಒಂದೇ ಅಲ್ಲ. ಒಬ್ಬ ಒಳ್ಳೆಯ ಸ್ನೇಹಿತ, ಒಬ್ಬ ಒಳ್ಳೆಯ ನನ್ನ ಮಿತ್ರ, ಒಬ್ಬ ಒಳ್ಳೆಯ ನನ್ನ ನೆರೆಯವ, ಒಬ್ಬ ನನ್ನ ಕುಟುಂಬದವ ಏನೋ ತಪ್ಪು ಮಾಡಿದ್ದಿರಬಹುದು. ಆದರೆ ಆತನು ತಪ್ಪು ಮಾಡಿದ್ದಂದರೆ ನನ್ನ ಬಗ್ಗೆ ಅವನಿಗೆ ದ್ವೇಷ ಇದೆಂದಲ್ಲ. ಸಹಜ ಆ ಒಂದು ರೀತಿಯಿಂದ ಪ್ರವೃತ್ತಿಯಿಂದ, ಮನುಷ್ಯ ಪ್ರವೃತ್ತಿಯಿಂದ ತಪ್ಪು ಮಾಡಿದ್ದಿರ್ಬೋದು, ಕೆಟ್ಟದ್ದು ಬಯಸದೆ ತಪ್ಪು ಮಾಡಿದ್ದಿರ್ಬೋದು. ಅಂತಹ ತಪ್ಪಿಗೆ ಕ್ಷಮೆಯನ್ನು ನೀಡು, ತಿಳಿದುಕೊಳ್ಳು, ಹೇಳು ಆತನಲ್ಲಿ, ನೋಡಪ್ಪ ನನ್ನ ಸ್ನೇಹಿತ, ನೀನು ತಪ್ಪು ನಾನು ತಿಳಿದುಕೊಳ್ತೇನೆ, ಖಂಡಿತವಾಗಿ ನಿನ್ನ ದ್ವೇಷಿಸಲ್ಲ, ತಪ್ಪಾಗಿ ಇನ್ನೊಮ್ಮೆ ಹಾಗೆ ಮಾಡಬೇಡ. ಆತನು ಹೆಚ್ಚಾಗಿ ಪ್ರೀತಿಸು, ಮಾಡಿದ್ದ ತಪ್ಪಿಗೆ ದಂಡಿಸಬೇಡ. ಇದು ನಿನ್ನ ಒಳ್ಳೆಯ ವ್ಯಕ್ತಿತ್ವದ ಲಕ್ಷಣ. ಆದ್ದರಿಂದ ನಾಲಿಗೆಯಿಂದ ತಪ್ಪು ಮಾಡಿದವನು ಯಾರೂ ಇಲ್ಲ. ನಮ್ಮ ಜೀವನದಲ್ಲಿ ನಾಲಿಗೆಯಿಂದ ತಪ್ಪು ಮಾಡುತ್ತೇವೆ. ಪ್ರತಿಯೊಬ್ಬರು ಆಡುವ ಮಾತುಗಳು ಎಷ್ಟೇ ಎಚ್ಚರವಾಗಿದ್ದರೂ ನಮ್ಮ ಜೀವನದಲ್ಲಿ ತಪ್ಪುಗಳಾಗುತ್ತವೆ. ಆದರೆ ವಿವೇಚನೆ ಬೇಕು. ಸಹೋದರ ಸಹೋದರರೇ, ಮಾತುಗಳಲ್ಲಿ ಆಗುವ ತಪ್ಪುಗಳ ಬಗ್ಗೆ ವಿವೇಚನೆ ಇರಬೇಕು. ನಾವು ಮಾತುಗಳನ್ನ ಆಡುವ ವ್ಯಕ್ತಿ ಎಂಥವನಂತ ತಿಳಿದುಕೊಂಡಿದ್ರೆ ನಮಗೆ ಅವನು ಒಳ್ಳೆಯ ಉದ್ದೇಶದಿಂದ ಹೇಳಿದ್ದಾನ, ತಪ್ಪು ಆಡಿದ್ದಾನ, ಅಥವಾ ಕೆಟ್ಟ ಉದ್ದೇಶದಿಂದ ಮಾತ್ರ ನಮಗೆ ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ. ಒಬ್ಬ ನಮಗಿದ್ದಾನೆ, ಇದು ನಮ್ಮ ನೆರೆಯವನು ಆಗಿರ್ಬೋದು, ಆತನ ಜೀವನದಲ್ಲಿ ಬರೀ ಸ್ವಾರ್ಥ, ಆತನು ಇತರನ್ನು ದ್ವೇಷಿಸುವಂತಹ ವ್ಯಕ್ತಿತ್ವ, ಅವನ ಬರುವ ಮಾತನ್ನು ಬಾಯಿಯಲ್ಲಿ ಬರುವ ಮಾತುಗಳೇ ಅಂಥದ್ದು. ಅಂದರೆ ನಾವು ಹೇಳ್ತೇವೆ ಒಳಗೆ ನಂಜಿ ಉಳ್ಳವರಂತ. ಈ ನಂಜಿ ಒಳಗಿದ್ದರೆ ಒಳ್ಳೆಯದು ಹೊರಗೆ ಬರಲ್ಲ, ನಂಜಿ ತಾನೇ ಒಳಗಿಂದ ಹೊರಗೆ ಬರೋದು. ಆದ್ದರಿಂದ ಅದು ವಿಷಕಾರಿ ಹಾವು ಕಚ್ಚಿದರೆ ಅದು ಅಪಾಯಕಾರಿ. ವಿಷಕಾರಿ ಹಾವಿನಲ್ಲಿ ಒಳ್ಳೆಯದಿರೋದಿಲ್ಲ, ಆದರೆ ಒಳ್ಳೆ ಹಾವಿನಲ್ಲಿ ಅಂಥದ್ದಿರೋದಿಲ್ಲ, ವಿಷ ಇರೋದಿಲ್ಲ, ಅದು ಕಚ್ಚಿದ್ರೂ ಏನಾಗಲ್ಲ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವೊಬ್ಬನು ವಿಷಕಾರಿ, ಯಾವೊಬ್ಬನು ಒಳ್ಳೆಯ ಹೃದಯದ, ಆ ವಿವೇಚಿಸುವಂಥ ಶಕ್ತಿ ನಮಗಿರಬೇಕು, ತಿಳಿದುಕೊಳ್ಬೇಕು, ದುಡುಕು ಪಡಬಾರದು. ಯಾವೊಬ್ಬನು ಹೇಳಿದ ಆತನು ವಿಷಕಾರಿಯಾಗಿ ಒಂದು ಮಾತನಾಡಿ ಹೇಳಿಕೊಂಡು ಆತನ ದ್ವೇಷ ಸಾಧನೆ ಮಾಡೋದು ಸರಿಯಲ್ಲ. ಕ್ಷಮಿಸೋಣ, ತಪ್ಪಾಗಿದ್ದರೂ ಕ್ಷಮಿಸೋಣ, ತಪ್ಪಾಗಿದ್ದರೆ ಅವರನ್ನು ತಿದ್ದೋಣ, ಅರ್ಥ ಮಾಡಿಕೊಳ್ಳೋಣ. ಆ ಒಂದು ಸಂದರ್ಭದ ಇದು ಬಹಳ ಮುಖ್ಯ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ನೆರೆಯವನಿಗೆ ನೀಡು ಎಚ್ಚರಿಕೆ, ಆ ಬೆದರಿಕೆ ಹಾಕುವ ಪ್ರಸಂಗ ಬರುವ ಮುನ್ನ ಕೋಪಿಸಿಕೊಳ್ಳದೆ ಪರಾತ್ಪರನ ನಿಯಮಕ್ಕೆ ಬಿಡು ಸಮಸ್ಯೆಯನ್ನು. 3 ವಿಷಯಗಳಿವೆ ಇದರಲ್ಲಿ. ಮೊದಲು ಎಚ್ಚರಿಕೆಯನ್ನು ನೀಡು. ನಿನ್ನ ಆ ಒಂದು ನೆರೆಯವನಿಗೆ, ಮಿತ್ರನಿಗೆ ಎಚ್ಚರಿಕೆ ನೀಡು. ಮಿತ್ರ, ನೋಡು, ನಾವು ಇಷ್ಟು ಒಳ್ಳೆಯದಾಗಿದ್ದೇವೆ, ನಾವು ಇಂಥದ್ರಲ್ಲಿ ನಿನ್ನ ಮಾತುಗಳನ್ನು ಎಚ್ಚರಿಕೆಯಿಂದಿರು, ಪ್ರೀತಿಯಿಂದ ಇರೋಣ, ನಮಗೆ ದ್ವೇಷ ಬೇಡ. ಏನು ಮಾತನಾಡುವಾಗ ಏನಿದು ನನಗಾಗಿ ನನ್ನಲ್ಲಿ ಹೇಳು, ಆ ಒಂದು ಅರ್ಥ ಮಾಡಿಕೊಳ್ಳು, ಇಂಥ ಒಂದು ಎಚ್ಚರಿಕೆಯನ್ನು ನೀಡು ಆತನಿಗೆ. ಆತನು ತನ್ನನ್ನು ತಾನೇ ತಿದ್ದುವನು. ಬೆದರಿಕೆ ಹಾಕುವ ಪ್ರಸಂಗ ಬರಬಾರದು. ನೀನು ಬೆದರಿಕೆ ಹಾಕುವುದು, ಆತನು ಬೆದರಿಕೆ ಹಾಕುವುದು, ಇಂಥ ಪ್ರಸಂಗ ಬೇಡ. ಯಾಕೆಂದರೆ ಇದು ದ್ವೇಷಕ್ಕೆ ಕಾರಣವಾಗುತ್ತದೆ. ಆದರೆ ಅದು ಬಂದರೆ ಮತ್ತೆ ಕೋಪ ಬರುತ್ತೆ. ಆದ್ದರಿಂದ ಕೋಪಿಸ್ಕೊಳ್ಬೇಡ, ಸಮಾಧಾನದಿಂದಿರು, ದೇವರ ನಿಯಮಕ್ಕೆ ಬಿಡು. ಒಂದು ವೇಳೆ ಆ ನಿನ್ನ ಮಿತ್ರ, ಆ ನಿನ್ನ ನೆರೆಯವ ತಪ್ಪು ಮಾಡಿದ್ದೇ ಆದರೆ ಆ ಪರಾತ್ಪರನ ನಿಯಮಕ್ಕೆ ಬಿಡು, ಆತನು ನ್ಯಾಯ ಕೊಡುವನು. ಪ್ರತಿಯೊಬ್ಬರು ನಾವು ಶುದ್ಧ ಹೃದಯದಿಂದ ಇದ್ದವರು. ನಮ್ಮ ಜೀವನದಲ್ಲಿ ಇತರರು ಮಾಡಿದ ತಪ್ಪಿನಿಂದಾಗಿ ಸ್ವಲ್ಪ ಕಷ್ಟಪಡಬಹುದು, ಆದರೆ ಸತ್ಯಾನುಸತ್ಯವ ದೇವರ ಮುಂದೆ ನಾವು ಖಂಡಿತವಾಗಿಯೂ ನ್ಯಾಯವನ್ನು ಪಡೆಯುತ್ತೇವೆ. ಕೆಟ್ಟದ್ದನ್ನು ಮಾಡಿದ್ದಂತಹವನು ತಾನು ಮಾಡಿದ್ದ ತಪ್ಪಿಗೆ
ಒಂದಲ್ಲ ಒಂದು ದಿನ ಅದಕ್ಕೆ ತಕ್ಕ ಫಲವನ್ನು ಪಡೆಯುತ್ತಾನೆ. ಮನಸ್ಸು ಆತನು ಬದಲಿಸಿದರೆ, ಆತನು ಪಶ್ಚಾತ್ತಾಪ ಪಟ್ಟರೆ ಆತನ ಜೀವನ ಬದಲಾಗುತ್ತೆ. ಆದರೆ ಯಾವಾಗ ಆತನು ಆ ದ್ವೇಷವನ್ನು ಮುಂದುವರಿಸ್ತಾನೆ, ಆ ದೇವರತನಿಗೆ ಶಿಕ್ಷೆ ಕೊಡ್ತಾರೆ. ದೇವರ ವಿವೇಚನೆಗೆ ಬಿಡೋಣ, ನಾವು ಕ್ಷಮಿಸೋಣ, ಪ್ರೀತಿಯಿಂದ ಇರೋಣ, ಸಮಾಧಾನದಿಂದ ಇರೋಣ. ಅದೇ ನಮ್ಮ ಸ್ನೇಹತ್ವ. ಆ ರೀತಿಯಲ್ಲಿ ಉಳಿದುಕೊಳ್ಳೆಂದು ನಾವು ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ತಂದೆಯೇ, ನಮ್ಮ ಜೀವನದಲ್ಲಿ ಇತರರು ತಪ್ಪು ಮಾಡುವಾಗ ನಾವು ವಿವೇಚನೆಯಿಂದ ನಡೆದುಕೊಳ್ಳುವಂಥ ಶಕ್ತಿಯನ್ನು ನೀಡಿರಿ. ತಪ್ಪು ಮಾಡಿದವರನ್ನು ತಿದ್ದುವುದು, ಅವರಿಗೆ ಒಳ್ಳೆಯ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟು ಅವರು ಮುಂದೆ ತಪ್ಪು ಮಾಡದ ಹಾಗೆ ಅವರನ್ನು ಪ್ರೇರೇಪಿಸುವುದು, ಇದು ಒಂದು ನೀವು ಕೊಟ್ಟಂಥ ಒಳ್ಳೆಯ ಗುಣ. ಇದರಂತೆಯೇ ನಡೆದುಕೊಂಡು ನಿಮ್ಮ ವಾಕ್ಯದ ಮೂಲಕ, ವಾಕ್ಯದ ಪ್ರೇರಣೆಯಿಂದ ನಾವು ಪ್ರೀತಿಯನ್ನು ಬಾಳಿ ನಮ್ಮ ಸ್ನೇಹವನ್ನು ಉಳಿಸಿಕೊಂಡು ಸದಾಕಾಲ ಒಮ್ಮನಸ್ಸಿಂದಾಗಿ ನಡೆದು ದ್ವೇಷವನ್ನು ನಮ್ಮ ಜೀವನದಲ್ಲಿ ತಾರದೆ, ಪೋಷಿಸಿಕೊಳ್ಳದೆ ಪ್ರೀತಿಯನ್ನು ಪೋಷಿಸಿ ಆ ಪ್ರೀತಿಯಂತೆ ನಡೆದು ನಮ್ಮ ಆ ಒಂದು ನಿಜವಾದ ಸ್ನೇಹವನ್ನು ಉಳಿಸಿಕೊಳ್ಳಲು ನಮ್ಮನ್ನು ಆಶೀರ್ವದಿಸೆಂದು ಪ್ರಾರ್ಥಿಸ್ತೇವೆ. ಆಮೇನ್.